2025ರ ನೊಬೆಲ್ ಶಾಂತಿ ಪ್ರಶಸ್ತಿಗೆ ವೆನೆಜುವೆಲಾದ ಪ್ರತಿಪಕ್ಷದ ನಾಯಕಿ ಮರಿಯಾ ಕೊರಿನಾ ಅವರ ಹೆಸರನ್ನು ನಾರ್ವೆಯ ನೊಬೆಲ್ ಸಮಿತಿಯು ಆರಿಸಿ ಪ್ರಕಟಿಸಿದೆ. 2025ರ ಶಾಂತಿ ಪ್ರಶಸ್ತಿಯನ್ನು ನಾರ್ವೆ ದೇಶದ ನೊಬೆಲ್ ಪ್ರಶಸ್ತಿ ಆಯ್ಕೆ ಸಮಿತಿಯು ಆರಿಸಿ ಘೋಷಣೆ ಮಾಡಿದೆ. ವೆನೆಜುವೆಲಾ ದೇಶದ ಪ್ರತಿಪಕ್ಷದ ನಾಯಕಿ ಮರಿಯಾ ಕೊರಿನಾ ಅವರು ಈ ಬಾರಿಯ ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತರಾಗಿದ್ದಾರೆ. ನಾನು ಹಲವು ಯುದ್ಧ ನಿಲ್ಲಿಸಿದ್ದೇನೆ. ನೊಬೆಲ್ ಶಾಂತಿ ಪ್ರಶಸ್ತಿ ನನಗೆ ಕೊಡಬೇಕು ಎಂದು ಯುಎಸ್ಎ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಲ್ಲಲ್ಲಿ ಹೇಳಿ ಒಂದು ರೀತಿಯಲ್ಲಿ ನಗೆಪಾಟಲಿಗೀಡಾಗಿದ್ದರು. ಮರಿಯಾ ಕೊರಿನಾ ಮಚಾದೊ ಅವರು ಪ್ರಜಾಪ್ರಭುತ್ವಾತ್ಮಕ ಹೋರಾಟಗಳಲ್ಲಿ ತನ್ನನ್ನು ಸದಾ ತೊಡಗಿಸಿಕೊಂಡಿದ್ದರು. ಕಳೆದ ಬಾರಿಯ ಪ್ರತಿಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿದ್ದ ಮರಿಯಾ ಕೊರಿನಾ ಅವರು ಒಡೆದ ಚಂಪಂಚೂರ್ ಆಗಿದ್ದ ಪ್ರತಿಪಕ್ಷಗಳನ್ನು ಒಗ್ಗೂಡಿಸಿ ಹೋರಾಟಗಳನ್ನು ಸಂಘಟಿಸುವಲ್ಲಿ ಅವರು ಯಶಸ್ವಿಯಾಗಿದ್ದರು ಎಂದು ನಾರ್ವೆಯ ನೊಬೆಲ್ ಸಮಿತಿಯ ಚೇರ್ಮನ್ ಚಾರ್ಗನ್ ವಾಗ್ನಾ ಫ್ರೈಡ್ರೆನ್ಸ್ ಹೇಳಿದರು. Volkswagen Mangalore, Airport Road, Yeyadi, Mangalore. Volkswagen.